ಕೇರಳದ ರಾಜಕೀಯ ಅಂದ್ರೆ ಸಾಮಾನ್ಯವಾಗಿ ಯುಡಿಎಫ್ ಮತ್ತು ಎಲ್ಡಿಎಫ್ ನಡುವಿನ ಫೈಟ್. ಆದ್ರೆ ಕಾಸರಗೋಡಿನ ಕಥೆಯೇ ಬೇರೆ. ಇಲ್ಲಿ ಬಿಜೆಪಿ ಮೂರನೇ ಆಟಗಾರನಲ್ಲ, ಬದಲಿಗೆ ಗೆಲುವಿನ ಹತ್ತಿರ ತಲುಪುವ ಪ್ರಬಲ ಸ್ಪರ್ಧೆ. 2026ರ ಈ ಚುನಾವಣೆಯಲ್ಲಿ ಕಾಸರಗೋಡು ಒಂದು ವಿಶಿಷ್ಟ ತ್ರಿಕೋಣ ಸ್ಪರ್ಧೆಗೆ ಸಾಕ್ಷಿಯಾಗಿದೆ. ಅಷ್ಟೇ ಅಲ್ಲ, ಈ ಬಾರಿಯ ಚುನಾವಣೆ ಕೇವಲ ಮತಗಳಿಗಷ್ಟೇ ಅಲ್ಲ, ಗಡಿನಾಡಿನ ಜನರ ಆರೋಗ್ಯ ಮತ್ತು ಅಸ್ಮಿತೆಯ ಹೋರಾಟವೂ ಹೌದು. ಮುಸ್ಲಿಂ ಲೀಗ್ನ ಭದ್ರಕೋಟೆಯನ್ನ ಉಳಿಸಿಕೊಳ್ಳಲು ಕಲ್ಲತ್ರ ಮಾಹಿನ್ ಹಾಜಿ ಮುಂದಾಗಿದ್ರೆ, ಬಿಜೆಪಿಯ ಅಶ್ವಿನಿ ಎಂಎಲ್ ಅವರು ಅಭಿವೃದ್ಧಿಯ ಮಂತ್ರ ಜಪಿಸುತ್ತಿದ್ದಾರೆ. ಇನ್ನು ಕಾಂಗ್ರೆಸ್ ಬಿಟ್ಟು ಬಂದಿರೋ ಶಾನವಾಸ್ ಪುಧೂರ್ ಅವರು ಎಲ್ಡಿಎಫ್ ಬೆಂಬಲದೊಂದಿಗೆ ಕಣಕ್ಕಿಳಿದು ಲೀಗ್ನ ಮತಬ್ಯಾಂಕ್ಗೆ ಲಗ್ಗೆ ಇಟ್ಟಿದ್ದಾರೆ. ಕಳೆದ ಬಾರಿಯ ಚುನಾವಣಾ ಟ್ರೆಂಡ್ ನೋಡಿದ್ರೆ ಲೀಗ್ನ ಮತಗಳು ಕುಸಿಯುತ್ತಿವೆ, ಬಿಜೆಪಿ ಮತಗಳು ಸ್ಥಿರವಾಗಿವೆ. ಹೀಗಾಗಿ ಎಲ್ಡಿಎಫ್ ಪಡೆಯುವ ಮತಗಳೇ ಇಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ನಿರ್ಧರಿಸಲಿದೆ. ಕಾಸರಗೋಡಿನ ಜನರಿಗೆ ಇವತ್ತಿಗೂ ಒಂದು ದೊಡ್ಡ ಆಸ್ಪತ್ರೆ ಇಲ್ಲ, ಸಣ್ಣದೊಂದು ಎಮರ್ಜೆನ್ಸಿಯಾದ್ರೂ ಮಂಗಳೂರಿಗೆ ಓಡ್ಬೇಕು. ಕೋವಿಡ್ ಸಮಯದಲ್ಲಿ ಗಡಿ ಮುಚ್ಚಿದಾಗ ಇಲ್ಲಿನ ಜನ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಇದನ್ನೇ ಬಿಜೆಪಿ ಪ್ರಬಲವಾಗಿ ಪ್ರಶ್ನಿಸುತ್ತಿದೆ. ಜೊತೆಗೆ ಕನ್ನಡ ಮಾತನಾಡುವ ಅಲ್ಪಸಂಖ್ಯಾತರ ಹಕ್ಕುಗಳು ಮತ್ತು ಎಂಡೋಸಲ್ಫಾನ್ ಸಂತ್ರಸ್ತರ ನೋವು ಈ ಬಾರಿಯ ಚುನಾವಣೆಯ ದಿಕ್ಕನ್ನು ಬದಲಿಸಬಲ್ಲವು. ಕಾಸರಗೋಡು 7 ಭಾಷೆಗಳ ಈ ಸಂಗಮ ಭೂಮಿಯಲ್ಲಿ ಈ ಬಾರಿ ಮತದಾರ ಯಾರಿಗೆ ಜೈ ಅಂತಾನೆ? ಸಂಪ್ರದಾಯ ಗೆಲ್ಲುತ್ತಾ ಅಥವಾ ಬದಲಾವಣೆ ಗಾಳಿ ಬೀಸುತ್ತಾ? ನಿಮ್ಮ ಪ್ರಕಾರ ಕಾಸರಗೋಡಿನ ಈ ತ್ರಿಕೋಣ ಫೈಟ್ನಲ್ಲಿ ಯಾರ ಕೈ ಮೇಲಾಗಬಹುದು? ಕಮೆಂಟ್ ಮಾಡಿ ತಿಳಿಸಿ. ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.